ಕಟೀಲು ಮೇಳದ ವಿವಾದಕ್ಕೆ ಪಟ್ಲ ಸತೀಶ್ ಶೆಟ್ಟಿ ಅವರೇ ಕಾರಣ. ಮೊನ್ನೆ ಕಟೀಲು ಯಕ್ಷಗಾನ ಮೇಳದಲ್ಲಿ ನಡೆದ ಬೆಳವಣಿಗೆ ಸಂಪೂರ್ಣ ಪೂರ್ವ ನಿಯೋಜಿತವಾಗಿದ್ದು ಎಲ್ಲ ಘಟನಾವಳಿಗಳಿಗೆ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಅವರೇ ಕಾರಣ ಎಂದು ಮೇಳದ ಮಂಡಳಿಯವರು ಆರೋಪಿಸಿದ್ದಾರೆ. ಈ ಬಗ್ಗೆ ಇಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಕಟೀಲು ಮೇಳಗಳ ಸಂಚಾಲಕರಾದ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಸಮಗ್ರವಾದ ಮಾಹಿತಿ ನೀಡಿದರು. ಇತ್ತೀಚೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಎಲ್ಲ 6 ಮೇಳಗಳಿಗೂ ಪ್ರಾಶಸ್ತ್ಯ ದೊರೆಯಬೇಕೆಂಬ ನಿಟ್ಟಿನಲ್ಲಿ 5ನೇ ಮೇಳದಿಂದ 4ನೇ ಮೇಳಕ್ಕೆ ವರ್ಗಾಯಿಸಲಾಗಿತ್ತು. ಈ ಬದಲಾವಣೆಗೆ ಸತೀಶ್ ಶೆಟ್ಟಿ ಅವರೇ ನೇರವಾಗಿ ಒಪ್ಪಿಗೆ ಸೂಚಿಸಿದ್ರು. ಉಳಿದ ಕಲಾವಿದರನ್ನು ಬಂಡಾಯ ಹೇಳುವಂತೆ ಮಾಡಿ ಆ ಬಂಡಾಯ ಕಲಾವಿದರ ಮೂಲಕ ಮೇಳದ ಬಗ್ಗೆ ಅವಹೇಳನಕಾರಿಯಾಗಿ ತೇಜೋವಧೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಿದ್ರು ಎಂದು ಆರೋಪಿಸಿದ್ದಾರೆ. ಮೊನ್ನೆ ನಡೆದ ಸೇವೆಯಾಟ ದಿನ ಕಲಾವಿದರನ್ನು ಹಂಚಿಕೆ ಮಾಡಿ ಚೌಕಿಯಲ್ಲಿ ಕಲಾವಿದರಿಗೆ ಈ ಬಗ್ಗೆ ಮಾಹಿತಿ ನೀಡುವುದು ಸಂಪ್ರದಾಯ. ಈ ಪ್ರಕಾರ ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ಯಾವ ಮೇಳದ ಭಾಗವತರನ್ನಾಗಿಯೂ ಹೆಸರಿಸಿರಲಿಲ್ಲ. ಆದರೆ ಅವರು ಉದ್ದೇಶಪೂರ್ವಕವಾಗಿ ರಂಗಸ್ಥಳದಲ್ಲಿ ಭಾಗವತಿಕೆ ಮಾಡಲು ತೆರಳಿದ್ದರೆಂದು ಆರೋಪಿಸಿದ್ರು. ಅದು ಅಲ್ಲದೆ ರಾತ್ರಿಯ ಚೌಕಿ ಪೂಜೆಗೂ ಹಾಜರಿರಲಿಲ್ಲ. ಮಧ್ಯರಾತ್ರಿ ನೇರವಾಗಿ ಚೌಕಿಗೆ ಬಂದು ಅಲ್ಲಿಂದ ರಂಗಸ್ಥಳಕ್ಕೆ ಬಂದಿದ್ರು. ಆಗಲೂ ಅವರಿಗೆ ಚೌಕಿಯಲ್ಲಿ ಪದ್ಯ ಹೇಳದಂತೆ ಮ್ಯಾನೇಜರ್ ಮೂಲಕ ಸೂಚಿಸಲಾಗಿತ್ತು. ಆದರೂ ಅವರು ಮೇಳದ ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ವಿವಾದ ಸೃಷ್ಟಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಓಕೆ, ಇನ್ನು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಬಗ್ಗೆ ಮಾತಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ನಿಶಾಂತ್ ಇದ್ದಾರೆ. ನಿಶಾಂತ್, ಅಂದರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಕಳೆದ 2 ದಿನಗಳಿಂದಲೂ ಸಾಕಷ್ಟು ವಿವಾದಕ್ಕೆ ಒಳಗಾಗಿರುವಂಥದ್ದು. ಒಂದು ಕಡೆಯಲ್ಲಿ ಕಟೀಲು ಮೇಳದ ಬಗ್ಗೆ ಇರುವಂಥ ಗೌರವ ಎಲ್ಲೊಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಸತೀಶ್ ಶೆಟ್ಟಿ ಅವರ ಮೇಲಿನ ಅಭಿಮಾನ. ಈ ಎರಡೂ ಅಭಿಮಾನದಲ್ಲಿ ಒಂದು ಕಡೆಯಲ್ಲಿ ಅಭಿಮಾನಿಗಳು ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು ಪಟ್ಲ ಸತೀಶ್ ಶೆಟ್ಟಿ ಅವರನ್ನೇ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು. ಏನಿದೆ ಹೆಚ್ಚಿನ ಅಪ್ಡೇಟ್ ನಿಶಾಂತ್? ಇಶಾದ್, ಮೊನ್ನೆ ನಡೆದ ಒಂದು ಘಟನೆಯ ಬಗ್ಗೆ ಒಂದು ಕಟೀಲು ದೇವಳದ ಆಡಳಿತ ಮಂಡಳಿ ಮತ್ತೆ ಮೇಳದ ಸಂಚಾಲಕರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಆದ್ರೆ ಮೇಳದ ಸಂಚಾಲಕ ದೇವಪ್ರಸಾದ್ ಶೆಟ್ಟಿ ಏನು ಹೇಳುದಂದ್ರೆ, ನಾನು ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಮೊದಲೇ ಸೂಚಿಸಿದ್ದೇನೆ, ನೀನು ಭಾಗವತಿಗೆ ಮಾಡುದು ಬೇಡ ಅಂತ ಸೂಚಿಸಿದ್ದೇನೆ. ಆದರೂ ನನ್ನ ಮಾತನ್ನು ಧಿಕ್ಕರಿಸಿ ಅವರು ರಂಗಸ್ಥಳಕ್ಕೆ ಏರಿದ್ದಾರೆ. ರಂಗಸ್ಥಳಕ್ಕೆ ಏರಿ ಪದ್ಯ ಹೇಳಲು ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೆಳಗಿಳಿಯಲು ಸೂಚಿಸಿದ್ದೇನೆ ವಿನಃ ಯಾವುದೇ ಒತ್ತಾಯ ಪೂರ್ವಕವಾಗಿ ಗೂಂಡಾಗಿರಿಯನ್ನು ನಾನು ಪ್ರದರ್ಶಿಸಿಲ್ಲ. ನಾವು ಗೂಂಡಾಗಿರಿಯನ್ನು ಪ್ರದರ್ಶಿಸುವುದೂ ಇಲ್ಲ. ಗೂಂಡಾಗಿರಿ ಪಟ್ಲ ಸತೀಶ್ ಶೆಟ್ಟಿ ಅವರ ಬೆಂಬಲಿಗರ ಜೊತೆ ಬಂದಿದ್ದಾರೆ. ಅವರು ಕೆಲವರು ಗೂಂಡಾಗಳು ಇದ್ದರು. ಆ ರೀತಿಯಾಗಿ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತೆ ಪಟ್ಲ ಸತೀಶ್ ಶೆಟ್ಟಿ ಅವರು ಕಳೆದ ಒಂದು ಪತ್ತನಾಜಿ ಅಂದ್ರೆ ಮೇಳ ಒಳಗಾಗುವ ಸಂದರ್ಭ, ಆ ಪತ್ತನಾಜಿಯಿಂದ ಈ ದಿನದವರೆಗೆ ಅಂದ್ರೆ ಮೊನ್ನೆ 22ನೇ ತಾರೀಕಿನವರೆಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಅಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಒಂದು ಸಂಪ್ರದಾಯವಿದೆ, ಯಾವುದಕ್ಕೆ ಅವರು ಭಾಗವಹಿಸಿಲ್ಲ. ಅಂದ್ರೆ ಒಂದು ಅಷ್ಟಮಿ ಸಂದರ್ಭ, ಒಂದು ಕಟೀಲು ಮೊಸರುಗುಡಿಗೆ ಸಂದರ್ಭ, ಒಂದು ಯಕ್ಷಗಾನ ಒಂದು ನಡೆಯುವ ಒಂದು ಸಂಪ್ರದಾಯವಿದೆ. ಈ ಯಕ್ಷಗಾನಕ್ಕೆ ಎಲ್ಲಾ ಭಾಗವಹಿತರ ಎಲ್ಲಾ ಕಲಾವಿದರು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಬೇಕು ಅಥವಾ ಇಲ್ಲಿ ಹಾಜರಿಯನ್ನು ಹಾಕ್ಬೇಕು. ಅಂದ್ರೆ ಬಂದು ಇಲ್ಲಿ ಭೇಟಿಯಾಗಿ ಮುಕ್ತ ಭೇಟಿಯಾಗಿ ಹೋಗ್ಬೇಕು. ಒಂದು ವೇಳೆ ಬರದಿದ್ದರೆ ಅವರು ಅದಕ್ಕೆ ಕಾರಣ ತಿಳಿಸಬೇಕು. ಈ ಯಾವುದೇ ವಿಷಯವನ್ನು ಅವರು ಅಂದ್ರೆ ಬಂದಿಲ್ಲ ಅಥವಾ ನೀಡಿಲ್ಲ, ಕರೆ ಮಾಡಿಲ್ಲ, ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರು ಇಲ್ಲ. ಆದ್ರೂ ಅವರು ಇಂದಿನ ಕೊನೆಯ ಪತನದಿಂದ ಇಂದಿನ ಸೇವೆ ಆಟದೊಂದಿಗೆ ಯಾವುದೇ ಒಂದು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ. ಆದ್ದರಿಂದ ನಾವು ಅವರನ್ನು ಮೇಳದಿಂದ ಕೈ ಬಿಟ್ಟಿದ್ದೇವೆ, ಅವರನ್ನು ಒತ್ತಾಯ ಪೂರ್ವಕವಾಗಿ ಇಳಿಸಿಲ್ಲ. ಮೇಳದಲ್ಲಿ ಇದ್ದ ಕಲಾವಿದರಿಗೆ ಮಾತ್ರ ಇಲ್ಲಿ ಅವಕಾಶವಿದೆ ಭಾಗವತಿಗೆ ಹೇಳಲು ಅಥವಾ ಬೇರೆ ಏನಾದ್ರು ಮೇಳಕ್ಕೆ ಸಂಬಂಧ ಹಿಮ್ಮೇಳವಾಗಿ ಮುಂಮೇಳವಾಗಿ ಇಲ್ಲಿ ಭಾಗವಹಿಸಲು. ಇಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಇಲ್ಲಿ ಕೈ ಬಿಡಲಾಗಿದ್ದರಿಂದ ಇಲ್ಲಿ ಅವರಿಗೆ ಅವಕಾಶ ಇರಲಿಲ್ಲ ಅಂತ ದೇವಪ್ರಸಾದ್ ಶೆಟ್ಟಿ ಹೇಳ್ತಾರೆ. ಅಲ್ಲದೆ ಕ್ಷೇತ್ರದ ಅರ್ಚಕ ಹರಿನಾರಾಯಣ ದಾಸರು ಮಾತಾಡಿದ್ರು. ಅವರು ಹೇಳ್ತಾ ಇದ್ರೆ, ಒಂದು ಕಟೀಲು ದೇವಳಕ್ಕೆ ಅಪಚಾರ ಆಗುವಂತ ವಿಷಯ ಒಂದು ಬರುವ ಸಂದರ್ಭದಲ್ಲಿ ನಾವು ಸುಮ್ಮನೆ ಇರಲು ಸಾಧ್ಯವಿಲ್ಲ. ಅಂದ್ರೆ ಮೇಳದ ಒಂದು ಕಾನೂನಿನ ಪ್ರಕಾರ ಅವರನ್ನು ಮೇಳದಿಂದ ಕೈ ಬಿಡಲಾಗಿದೆ. ಅಂದ್ರೆ ಅಶಿಸ್ತಿನಿಂದ ವರ್ತಿಸಿದ್ದಾರೆ.
ಯಾವುದೇ ಕಾರಣಕ್ಕೂ ಮೇಳದ ವಿರುದ್ಧ ಮೇಳದಲ್ಲಿ ಇದ್ದ ಕಲಾವಿದ ಮೇಳದ ವಿರುದ್ಧ ಒಂದು ಹೇಳಿಕೆ ನೀಡುವಂತಿಲ್ಲ. ಆದ್ರೆ ಮಾಧ್ಯಮಗಳಲ್ಲಿ ಮೇಳದ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ರಿಂದ ಅವರನ್ನು ಈ ವರ್ಷ ಮೇಳದಿಂದ ಸಂಚಾಲಕರು ಕೈ ಬಿಟ್ಟಿದ್ದಾರೆ ಅಂತ ಹರಿನಾರಾಯಣ ದಾಸ್ ನಿಶಾಂತ್ ಒಂದು ಕ್ಲಾರಿಫೈ ಆಗ್ಬೇಕು ಏನಂತಂದ್ರೆ, ಇಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ಕೈ ಬಿಡಲಾಗಿತ್ತ ಅಂದ್ರೆ ಕಳೆದ ಪತ್ತನಾಜಿಗೂ ಅವ್ರು ಬಂದಿರ್ಲಿಲ್ಲ, ಅಂದ್ರೆ ಪತ್ತನಾಜಿಯ ಸಂದರ್ಭದಲ್ಲಿ ನಡೆಯುವಂತ ಕೊನೆಯ ಸೇವೆ ಆಟ ಏನಿದ್ಯಾ ಅದಕ್ಕೂ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಕೈ ಬಿಡಲಾಗಿತ್ತ, ಅಥವಾ ಅದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಲಾಗಿತ್ತ? ಪತ್ತನಾಜಿ ಯಕ್ಷಗಾನಕ್ಕೆ ಪಟ್ಲ ಸತೀಶ್ ಶೆಟ್ಟಿ ಅವರು ಬಂದಿದ್ದಾರೆ. ಆದ್ರೆ ಪತ್ತನಾಜಿ ಆಟದಿಂದ ಮೇಳ ಹೊರಡುವ ಅಂದ್ರೆ ಮೊನ್ನೆ 22ನೇ ತಾರೀಕು ಮೇಳ ಹೊರಡುವವರೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರು ಇಲ್ಲಿ ಅಂದ್ರೆ ಯಕ್ಷಗಾನದ ಯಾವುದೇ ವಿಷಯಕ್ಕೆ ಇವರು ತಲೆ ಹಾಕಿಲ್ಲ. ಅಂದ್ರೆ ಬೇರೆ ಎಲ್ಲ ಸಂಪ್ರದಾಯವಿದೆ, ಅವರು ಅಷ್ಟಮೇಟಕ್ಕೆ ಭಾಗವಹಿಸಬೇಕು, ಮತ್ತೆ ಇಲ್ಲಿ ಗೆಜ್ಜೆ ಕೊಡುವ ಸಂದರ್ಭ ಭಾಗವತರು ಅಲ್ಲಿ ಇರ್ಬೇಕು ಎನ್ನುವ ಸಂಪ್ರದಾಯ ಇದೆ ಅಂತ ದೇವಪ್ರಸಾದ್ ಶೆಟ್ಟರು ಹೇಳಿಕೆ ನೀಡಿದ್ರು. ಈ ಯಾವುದೇ ಸಂಪ್ರದಾಯಕ್ಕೆ ಅವರು ಬಂದಿಲ್ಲ. ಆದ್ರೆ ಆ ಕಾರಣಕ್ಕಾಗಿ ಇವರನ್ನು ಕೈ ಬಿಡಲಾಗಿತ್ತ ಅಂದ್ರೆ ಹೊರಗಿಡಲಾಗಿದೆ ಅಂತಲೇ ಈ ಘಟನೆ ನಡೆಯಬೇಕು, ಇದರಿಂದ ತನ್ನ ಅಭಿಮಾನಿಗಳು ಕೆರಳುತ್ತಾರೆ ಅಂತ ಕ್ರಿಯೇಟ್ ಮಾಡಿ ಬೇಕಂತಲೇ ವೇದಿಕೆ ಹತ್ತಿದ್ದಾರೆ ಅಂತ ದೇವಪ್ರಸಾದ್ ಶೆಟ್ಟರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ನಿಶಾಂತ್ ಅಂದ್ರೆ ಆ ಕಾರಣಕ್ಕಾಗಿ ಈಗ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಹೊರಗಿಡಲಾಗಿತ್ತ ಹೇಗೆ? ಹೇಳಿ ಸರ್. ಎಸ್ ನಿಶಾಂತ್, ಅಂದ್ರೆ ಈ ಎಲ್ಲ ಕಾರಣಕ್ಕಾಗಿ ಅಂದ್ರೆ ಕಳೆದ ಒಂದಿಷ್ಟು ಸಂಪ್ರದಾಯ ಇತ್ತು, ಅದಕ್ಕೆ ಇವರು ಆಗಮಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ಹೊರಗಿಡಲಾಗಿತ್ತ ಅಂದ್ರೆ ಅಧಿಕೃತವಾಗಿ ಹೊರಗಿಡಲಾಗಿತ್ತ? ಅದೇ ರೀತಿ ದೇವಪ್ರಸಾದ್ ಶೆಟ್ಟಿ ಮತ್ತೆ ಹರಿನಾರಾಯಣ ದಾಸ ಅಸ್ರಣ್ಣ ಅವರು ಏನು ಹೇಳಿಕೆ ನೀಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ ಅಂದ್ರೆ ಮೇಳದಿಂದ ಕೈ ಬಿಡಲಾಗಿತ್ತು. ಇದು ಅಧಿಕೃತವಾಗಿ ಅವರನ್ನ ಹೊರಗಿಡಲಾಗಿತ್ತು. ಅಧಿಕೃತವಾಗಿ ಅಂದ್ರೆ 6 ಮೇಳಗಳಲ್ಲಿ ಯಾವುದೇ ಲೀಸ್ಟ್ ಅಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರ ಹೆಸರು ನಾವು ಹಾಕಿಲ್ಲ. ಯಾಕೆಂದ್ರೆ ಅವರು ಇಲ್ಲಿ ಭಾಗವಹಿಸಿಲ್ಲ. ಅಂದ್ರೆ ಬೆಳಿಗ್ಗೆ ಭಾಗವಹಿಸಿಲ್ಲ, ಆ ಕಾರಣಕ್ಕೋಸ್ಕರ ಅವರನ್ನು ಹೊರಗಿಡಲಾಗಿದೆ ಅಂತ. ಹೌದೌದು, ಹೊರಗಿಡಲಾಗಿದೆ. ಇವಾಗ ಇನ್ನು ಮುಂದಿನ ನಡಿ ಏನು ಅಂತ ಅಂದ್ರೆ ಒಂದ್ ಕಡೆಯಲ್ಲಿ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಅವರನ್ನು ಮತ್ತೆ ವಾಪಸ್ ಕರೆಸ್ಕೊಳ್ಬೇಕು, ಆ ರೀತಿಯಲ್ಲಿ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಅಭಿಮಾನಿಗಳು ಈಗ ಹೇಳಿಕೆ ನೀಡ್ತಾ ಇದ್ದಾರೆ. ನಾಳೆ ಮಂಗಳೂರಲ್ಲಿ ಪ್ರತಿಭಟನೆಯು ನಡೆಯುತ್ತಾ ಇದೆ. ಮತ್ತೆ ಇನ್ನೊಂದೇ ಏನಂದ್ರೆ ಹರಿನಾರಾಯಣ ದಾಸರಣ್ಣ ಮತ್ತೆ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಇನ್ನೊಂದು ಹೇಳಿಕೆ ನೀಡಿದ್ರೆ ಅಂದ್ರೆ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಈ ವರ್ಷ ಮೇಳದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಅಂದ್ರೆ ಅವರು ಮೇಳ ಬಿಡ್ಬೇಕಂತಲೇ ಆಲೋಚನೆಯಲ್ಲಿ ಇದ್ರು. ಮತ್ತೆ ಈ ಬಗ್ಗೆ ಇವತ್ತು ಅಂದ್ರೆ ಮುಂಬೈಯ ಗಂಟರ ಸಂಘದಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಆ ಕಾರ್ಯಕ್ರಮ ಪೂರ್ವ ನಿಯೋಜಿತ ಒಂದು ತಿಂಗಳ ಹಿಂದೆ ಇದರ ಬಗ್ಗೆ ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆಗಿತ್ತು. ಅದು ಒಂದು ವೇಳೆ ಪಟ್ಲ ಸತೀಶ್ ಶೆಟ್ಟಿ ಅವರು ಇಲ್ಲಿ ಮೇಳದಲ್ಲಿ ಇದ್ದಿದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಅಂತ ಹರಿನಾರಾಯಣ ದಾಸ ಹೇಳ್ತಾ ಇದ್ದಾರೆ. ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಮೇಳದಲ್ಲಿ ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸಲು ಇಷ್ಟ ಇರ್ಲಿಲ್ಲ. ಅವರು ಮೇಳ ಬಿಡ್ಬೇಕಂತಲೇ ಆಲೋಚನೆ ಮಾಡಿದ್ರು. ಆದ್ದರಿಂದ ಮುಂಬೈ ಪೂರ್ವ ನಿಯೋಜಿತ ಕಾರ್ಯಕ್ರಮ ರೆಡಿ ಇತ್ತು, ಅದಕ್ಕಾಗಿ ಹೋಗಿದ್ದಾರೆ. ಮತ್ತೆ ಪಟ್ಲ ಸತೀಶ್ ಶೆಟ್ಟಿ ಅವರು ಮೊನ್ನೆ ಮೇಳ ಹೊರಡಿದ್ದು ಇವತ್ತು ರಜೆ ಮಾಡಲು ಸಾಧ್ಯವಿಲ್ಲ. ಇದು ಕಾರ್ಯಕ್ರಮ ಪೂರ್ವ ನಿಯೋಜಿತ ಆದ್ರಿಂದ ಅವರು ಹೋಗಿದ್ದಾರೆ ಅಂತ. ಓಕೆ ನಿಶಾಂತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಟೀಲು ಮೇಳದ ಸಂಚಾಲಕರಾಗಿರುವಂತಹ ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ದೇವಿಪ್ರಸಾದ್ ಶೆಟ್ಟಿ ಅವರೇ ನಮಸ್ತೆ. ನಮಸ್ತೆ. ದೇವಿಪ್ರಸಾದ್ ಶೆಟ್ಟಿ ಅವರು ನಾವು ಗಮನಿಸ್ತಾ ಇದ್ದೀವಿ, ಕಳೆದ 2 ದಿನಗಳಿಂದಲೂ ಒಂದಿಷ್ಟು ಗೊಂದಲ ಆಗಿರುವಂತದ್ದು, ಏನೋ ಒಂದ್ ಕಡೆಯಲ್ಲಿ ಎಲ್ಲಿಂದ ತಪ್ಪಾಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ಕಡೆಯಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಇನ್ನೊಂದ್ ಕಡೆಯಲ್ಲಿ ತಾವು ಕೂಡ ಸಹಜವಾಗಿ ಅದಕ್ಕೆ ಬೇಕಾಗಿರುವಂತದ್ದು ಸಮರ್ಥನೆಯನ್ನು ಕೊಡಬೇಕಾಗಿರುವಂತದ್ದು ಅನಿವಾರ್ಯತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಏನು ಹೇಳೋಕೆ ಇಚ್ಛೆ ಪಡ್ತೀರಾ ಈ 2 ದಿನದಿಂದ ನಡೆದಿರುವಂತ ಈ ಬೆಳವಣಿಗೆ ಬಗ್ಗೆ? ಎಸ್ ಖಂಡಿತ ಸರ್, ಖಂಡಿತ ಸರ್. ಓಕೆ, ಮುರಂದ ಘಟನೆ ಬಂದ್ರೆ ಎನ್ನ ಎದುರುಡೆ ಪ್ರಸಾದ್ ಒಂದು ಪೋನಗಲೆಯನ್ನು ಭಾಗವತಿಗೆ ಫುಲ್ ಏನು ಪಂತಿಗೆ ಸೀದಾ ಪೋದು ರಂಗಸ್ಥಳದಲ್ಲಿ ಪೋಯ್ ಆತನಿಗೆ ಎನ್ನ ಹರಿವಸ್ತದ ನಡೆದ ಮ್ಯಾನೇಜರ್ ಪಂಡದ ಕಡುಪು ಬತ್ತು ಪಾತೆರೋಡಿಗೆ ಅನ್ನು ಬಂದಾನು. ಅಂಚ ಬತ್ತಿನಾಡ ಈಯೋಡು ಈ ಪದವನೋಡು ಇಜ್ಜಿ ಪದವಂಟು ಅಗತ್ಯ ಬಂದಾನು. ಅವು ದಾಯಗಾತ್ರ ಸರ್, ದಾಯಗಾತ್ರ ಬಂದಂದೆ ಕರ್ಣ ಪತ್ತನಾಜಿ ಸೇವೆರ್ದು ಬೊಕ್ಕ
ಆ ಮೇಳದ ಬಗ್ಗೆ ಹೂವಿನ ಒಂದೇನು ಪಾತ್ರ ಬೈದ್ನಿಜ್ಜೆ ಮುರಣಿ ಸೇವೆ ಮುಟ್ಟಲ್ಲ ಆಂಡ ಇತ ಒಂಜಿತ ಕಲಾವಿದೆ ಪೋಯಿನ ನಾನು ಬರ್ತಿರ್ತ ಉಲ್ಲನ ಇಜ್ಜನ ನಾನು ಒಂದು ಗೊತ್ತಾವಡ ಬರ್ತೇನೆ ಎಂಕ್ಲೆಗೆ ಆತ ನಿಕುಲ್ಲ ಸಂಪರ್ಕ ಮಲ್ಪರದಲ್ಲ ಪೋತು ಜಾರ ಎಂಕುಲು ಸಂಪರ್ಕ ಮಲ್ಪ ನಾಗ ಬೂಡುತ್ತಂದ ಬರ್ತೈತೆ దాదాపు బొక్కంది ఎత్తులు ఎత్తారు 2 ವರ್ಷోడు మేళ ఏళ్ళ మల్పుడు అంచె మల్పుడు పనం ఇస్తున్నాయని యానది లెత్తరు దాయబోపాను అండి కర్ణ తిరగట దుమ్ముల తిరగట సురువు అనగానే సట్టి చేంజ్ మల్పునగా సురువు అవుతుంది ఈ ఇందు విషయాలు 5 దాత్రనే పూర ఆకులు వ్యవస్థితవాద మల్తుంది బతికింది ಆಕಳು ರಾಜೀನಾಮೆ ಕೊರನ ಮುರಣಿಗೆ ಗೊತ್ತುಂಟು ಪೇಪರ್ ಪೂರ ಬೈದಿನ ಪೂರ ಇತ ಮುರಣಿ ಆಯ್ನೆ ಒತ್ತಂಡಿದೆ ನೊಂದ ಕಲಾವಿದರ ಪರವಾಗಿ ವಿಜಯವಾಣಿ ಪೇಪರ್ ಮುರಣಿ 31 ತಾರೀಕಿಗೆ ಅಕ್ಟೋಬರ್ದ ಪೂರ ಬರೆದು ತೂಲೆ ಬೋಲ ನಿಕ್ಲು ಡಿಟೇಲ್ ಅದು ವಿಜಯವಾಡ ಬೈದ್ನಂತಾನೆ ಭಾಗಕ್ಕೆ ಸ್ಟೇಟ್ಮೆಂಟ್ ಕೊಡ್ತೇನೆ ಕಟೀಲು ತಾಯಿಯ ಮುಂಭಾಗವೇ ಬೇಸರತ್ತಾಗಿ ಕೆಲವು ಕಲಾವಿದರು ಕ್ರಮಯಾಚಿಸಿದರು ಮೇಳದ ಮಂಡಳಿಯವರು ಕರಗಲಿಲ್ಲ ಎಷ್ಟೋ ಕಲಾವಿದರು ನೋವುಂಡಿದ್ದಾರೆ ಇಂದು ಆ ಕಣ್ಣೀರಿಗೆ ಕಟೀಲು ದೇವಿಯೇ ನ್ಯಾಯ ನೀಡಿದ್ದಾಳೆ ಯಾರೇ ಆಗಲಿ ಕಲಾವಿದರನ್ನು ಚೆನ್ನಾಗಿ ನೋಡಿಕೊಳ್ಳುವವರಿಗೆ ಮೇಳವನ್ನು ವಹಿಸಿಕೊಳ್ಳಲಿ ಕಟೀಲು ಮೇಳಕ್ಕೆ 20 ವರ್ಷದವರೆಗೂ ಬುಕಿಂಗ್ ಇದೆ ಇರುವ ಪಂಡ ಒಂಜಿ ಸರ್ ಒಂಜಿ ಕಲ್ನೆ ದಾದ ಪಂಡ ಅರೆಗೆ ಇತ್ತಿನಂಚಿನ ಅಸಮಾಧಾನ ದಾದ ಅಂದ ಅಂಚಿತ್ತುಂಡ ಏರೆಗೆ ಆ ಪಟ್ಲ ಸತೀಶ್ ಶೆಟ್ರಿಗೆ ದಾದ ಅಂಚಿನ ಅಸಮಾಧಾನ ಇತ್ತು ಒಂದು ಗುರ್ತಿನ ಕಲಾವಿದರನ್ನು ಜೊತ್ತೊಂಜಿ ಬಂದ್ಪುನಿಗೆ ವಾಲೆ ಕೊರ್ ಜೊತ್ತೊಂದು ನಿಮ್ಗೆ ಪಟ್ಲ ಸತೀಶ್ ಯಾನೆ ಆನೆ ಅಕಲು ರಾಜೀನಾಮೆ ಕೊರಿಬೊಕ್ಕ ಪಂಚಾನ ಬರಡು ಯಾನೆ ಕಲಾವಿದರನ್ನ ಬಂದಿ ಕಲ್ಲಬಾರ ತಯಾರಿಜ್ಜಿ ಕೇಮೆ ಕಟೀಲು ಪುನಃ ದುಂಬುಲ ಪೂರ ಈ ಕಟೀಲು ಎಲ್ಲ ಅನ್ಯಾಯ ಮಾಡ್ತಾರೆ ಅಲ್ಲ ಬಸ್ ಬಂದೆ ಅಕಲು ಏನನ್ನ ಹೆಣ್ಣೆ ಮೇಲೆ ಪಾರ್ಜಿನ ಅಂದ ಆಕಲು ಬಾರ್ತಿಗೆ ಅಂತ ಬಂದೆ ಅప్పుడు ಈ ನಾನು ಕಾವು ಬಂದದು ಅಂತ ಬಾಕಿ ಆ ಲೀಡರ್ಶಿಪ್ ಏಳು ಜನ ಬುಡ್ದು ಬಾಕಿ ತರ್ತಾರೆ ಆ 7 ಜನ ಒಕ್ಕ ಬಾಕಿ ಬಾಕಿ ಅದು ಆಕ ತೀರ ಮೇಳ ಪಿದಡಿ ಬೊಕ್ಕ ಬತ್ತೆ ಆಕಲ ಮೇಳ ಪಿದಡಿ ಬೊಕ್ಕ ಆ ಜಾಗಲೇ ಪೂರ ಕಲಾವಿದರನ್ನು ತಯಾರು ಮಾಡ್ತಿತ್ತೆ ಅಕಲು ಡಿ ಪ್ರೊಫೆಷನಲ್ ಅಂತ ತಯಾರಿಸಿ ಇದೆ ಏನೇ ಕಲಾವಿದ್ದೇವೆ ಅಕಲು ರಾಜೀನಾಮೆ ಕೊಟ್ಟು ತಪ್ಪು ಮಾಡ್ತಿದ್ವಿ ಇತ್ತು ಈ ತಿರುಗಾಟ ಬಂದ ಶಿಕ್ಷೆ ಕೊಡಬಚ್ಚ ಆಯ್ತಾ ಬೊಕ್ಕದ ತಿರುಗಾಟ ಬರ್ಕೊಂಡು ತಿರ್ತೇನೆ ಆಯ್ತಾ ಇದಿಟ್ಟು ಮಕ್ಕಳು ಅನ್ನ ಕೋರ್ಟು ಡಿಸಿಗೆ ಪಣಂದು ಆಯ್ತು ಬೊಕ್ಕ ಕಲಾವಿದರಿಗೆ 1 ಲಕ್ಷ ರೂಪಾಯಿ ಕೊರಂದು ಹೋಯರು ಅಪಗ ಕೊಡ್ತಿಂದೆ ಅಪಗ ಎಂದ ಈ ಕೋರ್ಟ್ ನೆಕ್ ಫೈಟ್ ಮಾಡ್ತಾರೆ ಕೊಡ್ತೀನಿ ಅಂದೆ ಅಪಗ ಆಕಲಿಗೆ ಬೊಕ್ಕೊಂಜಿ ವರ್ಷ ಬರೋದ್ ಲೆಕ್ಕ ಮಾಡ್ತೀನಿ ಈತ ಪಂಡ ಕೋರ್ಟ್ ಪೋಯರು ಪನ್ಪಿನ ಒಂಜಿ ಕಾರಣಗೋಸ್ಕರ ನಿಕುಲೆಗಿಲ ಅಸಮಾಧಾನ ಅಕುಲೇನು ಅಥವಾ ಪಟ್ಲ ಸತೀಶ್ ಅವೇ ಕಾರಣಗೋಸ್ಕರ ಪಿದ ಇದೆಯಲ್ಲ ಅಂದು ಆತತ್ತೆ ಎನ್ನ ಯಜಮಾನಿಕೆ ಆಪುಜಿಂದ ಕೊರಿ ಬೊಕ್ಕ ಯಾನು ಎಂಚನ್ ಮಲ್ಪನ ಅಕ್ಕುಲು ಆಲೋಚನೆ ಮಲ್ಪುಡು ಬರೋಡ ಬರ್ಚಾನ್ ಎನ್ನ ಯಜಮಾನಿಕೆ ಬೊರ್ಚಿ ಪಂಡ ಪೆಟ್ಟಿಗೆ ಎಂಕಲ ಆ ಜನ ಬೊರ್ಚಿ ಇಂದು ಈರ್ನ ಸ್ಟ್ಯಾಂಡ್ ಓ ಪಂಡ ಎನ್ನ ಯಜಮಾನಿಕೆ ಅಕುಲು ಒತ್ತೋನು ಜೇರ್ನಾಂಡ ಅಕುಲು ಎನ್ನ ಮೇಳಾಡು ಬೊರ್ಚಿಯಿಂದ ಈರ್ನ ನಿರ್ಧಾರ ಅಂದು ಪಂಡ ಕರೀನ ಪತ್ತನಾಜ್ ಹಿಡಿದು ಬೊಕ್ಕಾರು ನಡಪು ನಂಚಿನ ಒಂಜೀತು ಸಂಪ್ರದಾಯ ಕ್ಷೇತ್ರ ನಡಪುನ ಸಂಪ್ರದಾಯ ಬೈಜೇರು ಪಂಪನೊಂಜಿ ಆರೋಪಲ ನಿಕುಲು ಮಲ್ದಾರಿ ಒಂಜಿ ಮೇಳ ಪಿದರ್ನಾಗ ಅಡ್ಡೆ ಮುಟ್ಟಲ ಬತ್ತಿನ ಎಂಕುಲು ಕಾತುಕುಲ್ಲೇದ ಆಪುನ ಎಂಕುಲು ಐಕ್ ಬೋಡಿತಿನ ವ್ಯವಸ್ಥೆ ಮಲ್ಪು ಜನ ಮಲ್ಪೊಡ್ಚೆ ಎಂಕ್ಲಿಗೆ ಮೇಳ ಪಿದಡಿದೆ ಇಂಗೆ ಆನಿ ಬತ್ತದು 12 ಗಂಟೆಗೆ ಬತ್ತದು ಸೀದಾ ಪೋಪುನಿ ಮಂಡೈ ಕರ್ತ ಉಂಡೈ ಪಂಡಿ ಬೊಕ್ಕಲಾಯ ಕುಲ್ಲು ಎನ್ನ ಅಂಡ ಒಂಜಿ ರಂಗಸ್ಥಳಡು ಅಪಗ ಐಕ್ ದಾದ ಬಂದ್ಬರ್ ಗೊತ್ತಾದ ಶಬ್ದ ಆತ ಶೆಟ್ರೆ ಒಂಜಿ ವಿಚಾರ ಏನ ಪಂಡ ಅರೆಗೆ ಅಫಿಷಿಯಲ್ ಆದ ಎತ್ತದ ಎಂತಾಲ ವಿವರಣೆ ಕೊರ್ದಿತ್ತಾರ ಈ ರೇಂಕುಲ್ನೆಗ್ ಬಡಪನ ಬೊರ್ಚಿಂಕ್ಲ ಮೇಳಗ ಪಂಡದ ಸತೀಶ್ ಶೆಟ್ರಿಗೆ ಎಲ್ಲ ಅವು ಅಂಚತ್ತು ಎಂದರೆ ಈತ
ಕುಳಿತ ಭಾಗಚರಣಗಳು ಬರೋಡೆತ್ತ ಈತ ಒಂಜಿ ಐದು ದುಂಬು ಅಂಡಲ ಮೂಲು ಒಂಜಿ ಸಂಪ್ರದಾಯ ಉಂಡು ಮೂಲು 5 ಗಂಟೆ 5:30 ಗಂಟೆಗೆ ತಾಳ ಮೊದಲೇ ಹಾಕುಂಡು ಅಪ್ಪಗಾನೆಲ್ಲ ಬರೋಡು ಇದರಿಂದ ಗೆಜ್ಜೆ ಕಟ್ನ ಪೊರ್ತುಗಾನೆಲ್ಲ ಬರೋಡು ಇದನ್ನ ಚೌಕಿ ಪೂಜೆಗಾನೆಲ್ಲ ಬರೋಡು ಒಂದು 12 ಗಂಟೆ ರಾತ್ರಿಗೆ ಸೀದಾ ಬರ್ಪುನಿ ಬಂದ ಇದ ಆಯ್ತ ದುಂಬುದ ವರ್ಷ ಯಾನು ಆಯನೆ ಬತ್ತದ ಪಂಡೆ ಓ ಎಂಕ್ ಪ್ರಧಾನ ಭಾಗತಿಗೆ ಬೊರ್ಚಿ ಎಂಕ್ ಮೂಜಿನ ಭಾಗತಿಗೆ ಆವು ಎಂಕ್ ಆರೋಗ್ಯ ಸರಿ ಇಜ್ಜಿ ಅಂಚಾದು ಎನ್ನ ಟ್ರಸ್ಟದ ಬಗ್ಗೆ ಎಂಕ್ ಪುರ್ಸೊತ್ತಿಕ್ಕುಜಿ ಆಯ್ತ ಕೆಲಸ ಲಪ್ಪುಂಡು ನಿಜವಾದ ಯಾನ ಆ ವರ್ಷದ ಈತಿನೆಲ್ಲ ಹೆಚ್ಚನೆ ದಯಬಂಡ ಅಂಚಿನ ಸ್ಟಾರ್ ಭಾಗತನಕ್ಲೇನು ಎಂಕ್ಲೆ ಬಂಗ ಉಂಡು ದಯಬಂಡ ಮೂಲು ಆಟ ಗೊಬ್ಬನಗಳು ಎಂಕ್ಲೆಗ್ ಮಲ್ಪೇರು ದಯಬಂಡ ಪನ್ನಿನ ಟೈಮ್ಗೆ ಬರ್ಪುಜಿ ಒಂಜಿ ಅರ್ಧ ಗಂಟೆ ಬತ್ತು ಕುಲ್ಲುನಿ ಪೋಪುನಿ ಮಲ್ಲಕಲ್ನ ಆಟಗೂ ಪೋಪುನಿ ಪಾಪದಕಲ್ನ ಆಟೋಗು ಪೋಂದೆ ಕೊಲ್ಲುನಿ ಈ ಅಕಲು ಫೋನ್ ಮಲ್ಪುನಿ ಎರೆಗ್ ಇರ್ನ ಭಾಗತೆ ಬತ್ತುಜಿ ಮೇಳದ ಸಂಚಾಲಕ ಈಜಿನ ಮ್ಯಾನೇಜರ್ನಕ್ಲೆ ಪಿರಿಪಿರಿ ಬಂದ್ಪುನಿ ಈತನ ಪೂರ ಕೇಂದ್ರ ಸಹಿಸೊಂದು ದಯಪಂಡ ಒಂಜಿ ಕಲಾವಿದರಿಗೆ ಅದನ್ನ ಒಂಜಿ ಮಲ್ಪು ಬಂದ್ಪುಣ ನೆಟ್ಟೆಯನ್ನು ಸಹಿಸೊಂದು ಕುಲ್ಲೊಂದು ಓಕೆ ಓಕೆ ಸರಿ ದೇವಿ ಪ್ರಸಾದ್ ಶೆಟ್ರೆ ಥ್ಯಾಂಕ್ ಯು. ಎಸ್, ದೇವಿ ಪ್ರಸಾದ್ ಶೆಟ್ಟಿ ಅವರು ಮಾತಾಡ್ತಾ ಇದ್ರು. ಅಂದರೆ ಒಂದು ಕಡೆಯಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರ ಏನು ರಂಗಸ್ಥಳದಿಂದ ಮೊನ್ನೆ ತೆರಳಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ದೇವಿ ಪ್ರಸಾದ್ ಶೆಟ್ಟಿ ಅನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು. ಇದೀಗ ಅದನ್ನು ಒಪ್ಪಿಕೊಂಡಿದ್ದಾರೆ ಕೂಡ. ಆದರೆ ಒಂದು ಗಮನಿಸಬೇಕಾಗುತ್ತೆ, ಕಟೀಲು ಕ್ಷೇತ್ರ ಅಂತಂದರೆ ಅಲ್ಲಿಯ ಏನು ಯಕ್ಷಗಾನ ಮಂಡಳಿ ಇರ್ಬೋದು, 6 ಮೇಳಗಳಿರ್ಬೋದು, ಇದು ಕೂಡ ಸಹಜವಾಗಿ ಎಲ್ಲರ ಗಮನಕ್ಕೆ ಬರುವಂಥದ್ದು ಅಥವಾ ಎಲ್ಲರೂ ಕೂಡ ಗಮನಿಸುವಂಥದ್ದು. ಎಲ್ಲರೂ ಕೂಡ ಕಟೀಲು ಅಮ್ಮನನ್ನು ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಇಷ್ಟಪಡುವಂಥದ್ದು ಅಲ್ಲಿಯ ಏನು ಯಕ್ಷಗಾನ ಮಂಡಳಿಗಳನ್ನು ಕೂಡ ಎನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಆದರೆ ಕಳೆದ 2 ದಿನಗಳಿಂದ ಆಗಿರುವಂಥ ಒಂದಿಷ್ಟು ಬದಲಾವಣೆ ಅಂದರೆ ಒಂದಿಷ್ಟು ಯಕ್ಷಗಾನದಲ್ಲಿ ಆಗಿರುವಂಥ ಬದಲಾವಣೆ ಇದೀಗ ಸಹಜವಾಗಿ ಒಂದು ಕಡೆಯಲ್ಲಿ ಅಭಿಮಾನಿಗಳನ್ನು ಕೂಡ ಎಲ್ಲ ಒಂದು ಕಡೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಓಕೆ, ಇನ್ನು ಈ ಕುರಿತು ಹೆಚ್ಚಿನ ಬಗ್ಗೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇದೀಗ ಹರಿನಾರಾಯಣ ದಾಸ್ ಶಾಸ್ತ್ರಣ್ಣರಿದ್ದಾರೆ. ಕಟೀಲು ದೇವಸ್ಥಾನದ ಅರ್ಚಕರಾಗಿರುವಂಥ ಹರಿನಾರಾಯಣ ದಾಸ್ ಶಾಸ್ತ್ರಣ್ಣ ಸರ್, ನಮಸ್ತೆ. ನಮಸ್ತೆ. ಅಂದರೆ ಸರ್, ನಾವು ಗಮನಿಸಬೇಕಾಗುತ್ತೆ ಒಂದು ಏನಂತಂದರೆ, ಕಟೀಲು ಕ್ಷೇತ್ರ ಅಂದ ತಕ್ಷಣ ನೆನಪಿಗೆ ಬರೋದು ಒಂದು ಕಟೀಲು ಅಮ್ಮ, ಅದು ಬಿಟ್ಟರೆ ಕಟೀಲು ಯಕ್ಷಗಾನ ಮಂಡಳಿ ಅನ್ನುವಂಥದ್ದು. ಆದರೆ ಕಳೆದ 2 ದಿನಗಳಿಂದ ನಡೀತಾ ಇರುವಂಥ ಒಂದಿಷ್ಟು ವಿವಾದ ಎಲ್ಲ ಒಂದು ಕಡೆಯಲ್ಲಿ ಯಕ್ಷಗಾನದ ಅಭಿಮಾನಿಗಳಿಗಿರ್ಬೋದು, ಪಟ್ಲ ಸತೀಶ್ ಶೆಟ್ಟಿ ಅವರ ಅಭಿಮಾನಿಗಳಿಗೆ ಕೂಡ ಬೇಸರ ತಂದಿರುವಂಥದ್ದು. ಏನಂತೀರ ಸರ್ ಈ ಬಗ್ಗೆ? ವಿಚಿತ್ರ ಕಾಣ್ತದೆ, ಅದ್ರ ವಿವರಿಸಬೇಕಾಗ್ತದೆ. ಪಟ್ಲ ಸತೀಶ್ ಶೆಟ್ಟರು ಕಟೀಲಿನಲ್ಲಿ ಹೋದ ವರ್ಷ ಹಿಂದಿನ 2017-18 ಪ್ರಧಾನ ಭಾಗವತರಾಗಿತ್ತು. 2018-19 ಹೋದ ವರ್ಷ ಅವರೇ ನನಗೆ ಹೆಚ್ಚಿನ ಸಮಯ ಯಕ್ಷಗಾನಕ್ಕೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಅವರ ಪ್ರಧಾನ ಭಾಗವತಿಗೆಯನ್ನು ಬಿಟ್ಟಿದ್ದಾರೆ ಅವರು. ಹೋದ ವರ್ಷ ಇದು 26ನೇ ತಾರೀಕಿನ ಮೇಲೆ ಮೇಳದ ಯಜಮಾನರಾದಂತಹ ಇವರು ಸಂಚಾಲಕರಾದಂತಹ ದೇವಪ್ರಸಾದ್ ಶೆಟ್ಟಿಗೆ ಸಿಗ್ಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನಂಗೆ. ಆದ್ರೆ ಕಟೀಲ್ನ ಅಷ್ಟಮಿಯ ಆಟಕ್ಕೆ ಕಟೀಲ್ನ ಎಲ್ಲ ಕಲಾವಿದರು ಬರಲೇಬೇಕು, ಬರೋದಿಲ್ಲ ಮೊದಲು ಪರ್ಮಿಷನ್ ತಗೊಳ್ಬೇಕು, ಬರುದಿಲ್ಲ ಅಂತ. ಇದು ಬರುವುದು ಕಡ್ಡಾಯ. ಈ ವರ್ಷ ಬರ್ಲಿಲ್ಲ ಅವರು. ಆಮೇಲೆ ಮೊನ್ನೆ ದಿನ ಕಟೀಲ್ನಲ್ಲಿ ನಡೆಯತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಿಮ್ಮೇಳದ ಎಲ್ಲ ಕಲಾವಿದರು ಇರಬೇಕು. ಯಾಕೇಳಿದ್ರೆ ದೇವರ ಎದುರಲ್ಲಿ ಪ್ರಸಾದ ಕೊಟ್ಟು ಸೀರೆ ಹಾಕುವ ಕಾರ್ಯಕ್ರಮ ಇದೆ, ಅದು ಎಲ್ಲ ಹಿಮ್ಮೇಳ ಕಲಾವಿದರಿಗೂ ಉಂಟು. ಮುಮ್ಮೇಳ ಕಲಾವಿದನಲ್ಲಿ ಹಾಸ್ಯಗಾರನಿಗೆ ಮಾತ್ರ ಇರುವುದು. ಆ ಕಾರ್ಯಕ್ರಮಕ್ಕೆ ಪಟ್ಲ ಸತೀಶ್ ಶೆಟ್ಟರು ಬರಲಿಲ್ಲ. ಆಮೇಲೆ ದೇವರ ಅಲ್ಲಿ ಪೂಜೆ ಆಗ್ತದೆ ಚೌಕಿಯಲ್ಲಿ, ಅದಕ್ಕೂ ಪಟ್ಲ ಸತೀಶ್ ಶೆಟ್ಟರು ಇರಲಿಲ್ಲ. ರಾತ್ರಿ 12 ಕಾಲದವರೆಗೆ ಆಗಿತ್ತಂತೆ. ಆ ಹೊತ್ತಿನಲ್ಲಿ ನಾನು ಇರ್ಲಿಲ್ಲ, ಅಷ್ಟವರೆಗೂ ಅವರು ಮೇಳಕ್ಕೆ ಬರಲಿಲ್ಲ. ಮತ್ತೆ ದೇವಸ್ಥಾನದ ಮೇಳಗಳ ವಿರುದ್ಧವಾಗಿ ಅವರು ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ದೇವಸ್ಥಾನಕ್ಕೆ ವಿರೋಧವಾಗಿ ಅವರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ.
ಈ ದೃಷ್ಟಿಯಿಂದಾಗಿ ಅವರು ಮೇಳಕ್ಕೆ ಈ ವರ್ಷ ಇಲ್ಲ ಎನ್ನುವಂತಹ ವಿಚಾರದಲ್ಲಿ ಮೊದಲಾಗಿ ಅವರ ಆಡಳಿತ ಮಂಡಳಿಯಲ್ಲಿ ದೇವಿಪ್ರಸಾದ್ ಶೆಟ್ಟರು ಮಾತಾಡಿದ್ದಾರೆ. ನಾವು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಹಾಗಾಗಿ ಅವರು ಇಲ್ಲ ಅಂತಲೇ ಇತ್ತು. ರಾತ್ರಿ ಬಂದಿದ್ರಂತೆ. ಬಂದ ಮೇಲೆ ಒಂದೇ ಮೇಳದ ದೇವರ ಪ್ರಸಾದ ತಕೊಂಡು ನೇರವಾಗಿ ಹೊರಡುವಾಗ ಮೇಳದ ಮ್ಯಾನೇಜರ್ ಹೇಳಿ ಕಳಿಸಿ ದೇವಿಪ್ರಸಾದ್ ಶೆಟ್ಟರು ಅವರನ್ನು ತರಿಸಿದ್ರಂತೆ. ನೀನು ಈ ಸಲ ನಮ್ಗೆ ಮೇಳಕ್ಕೆ ಇಲ್ಲ ಅಂತ ಎನ್ನುವುದನ್ನು ತಿಳಿಸಿದ್ದಾರಂತೆ. ಆದ್ರೂ ಅವರು ರಂಗಸ್ಥಳಕ್ಕೆ ಪ್ರವೇಶ ಮಾಡಿದ್ರು. ಯಾರು ಮೇಳದಲ್ಲಿ ಕಲಾವಿದ ಅಲ್ಲೋ ಆ ದಿವಸ ಪ್ರಥಮ ಸೇವೆ ಆಟ ಮತ್ತು ಕೊನೆಯ ದಿವಸ ಸೇವೆ ಆಟಕ್ಕೆ ಅವನಿಗೆ ವೇಷ ಇಲ್ಲ. ಯಾರು ಸೇವೆ ಆಗಬೇಕು ಅಂತ ಹೇಳಿ ಬರ್ತಾರೆ ಅವರಿಗೆ ಅಷ್ಟಮಿಯ ದಿವಸ ಸೇವೆ ಮಾಡ್ಲಿಕ್ಕೆ ಅವಕಾಶ ಇರುವುದು. ಹಾಗಾಗಿ ಪಟ್ಟಪತಿ ಶೆಟ್ಟರು ಸೇವೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಲಿಕ್ಕೂ ಇಲ್ಲ. ನಮ್ಮ ಮೇಳದ ಕಲಾವಿದನಾದ್ರೆ ಮಾತ್ರ ರಂಗಸ್ಥಳಕ್ಕೆ ಹೋಗುವುದು. ನಮ್ಮ ಮೇಳದ ಕಲಾವಿದನ ಅಲ್ಲದೇ ಇರುವಾಗ ರಂಗಸ್ಥಳಕ್ಕೆ ಅವರು ಹೋದದ್ದು ತಪ್ಪು. ಒಂದು ವಿಚಾರ ಅಸರಣ್ಣನವರು ನಾವು ಗಮನಿಸಬೇಕಾಗಿರುವಂತದ್ದು, ನಿನ್ನೆ ನಾವು ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಕೂಡ ಮಾತಾಡಿಸ್ತಿದ್ದೀವಿ. ಆ ಸಂದರ್ಭದಲ್ಲಿ ಅವ್ರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಇದ್ರು, ಏನು ಅಂತಂದ್ರೆ, ನಾನು ಕಟೀಲ್ ತಾಯಿಯ ಸೇವೆ ಮಾಡ್ತಾ ಇದ್ದೆ, ಇದು ನನ್ನ ಜೀವನದ ಅತ್ಯಂತ ನೋವಿನ ಕ್ಷಣ ಅಂತೆಲ್ಲ ಮಾತಾಡ್ತಿದ್ರು. ಆದ್ರೆ ನೀವೆಲ್ಲ ಒಂದ್ ಕಡೆಯಲ್ಲಿ ಕಟೀಲು ಮೇಳದ ವಿರುದ್ಧವಾಗಿ ಅವರು ಚಟುವಟಿಕೆ ನಡೆಸ್ತಾ ಇದ್ರಿ ಅನ್ನುವಂತ ಒಂದು ಆರೋಪ ಮಾಡ್ತಾ ಇದ್ರ, ಯಾವ ರೀತಿ ಅಂತ? ಆರೋಪ ಆಲ್ರೆಡಿ ಪ್ರೆಸ್ ಸ್ಟೇಟ್ಮೆಂಟ್ ಉಂಟು ಅವರದ್ದೇ. ನಾವೇನು ಸುಳ್ಳು ಹೇಳಿದ್ರೆ ಅವರ ಫೋಟೋ ಹಾಕಿ ಪ್ರೆಸ್ ಸ್ಟೇಟ್ಮೆಂಟ್ ಉಂಟು. ಎರಡು ಮೂರು ಪತ್ರಿಕೆಗಳಿಗೆ ಆಗುವಂತಹ ಸ್ಟೇಟ್ಮೆಂಟ್ ಅನ್ನು ಇವತ್ತು ನಾನು ಪತ್ರಿಕಾಗೋಷ್ಠಿಯಲ್ಲಿ ಸಹ ನಮ್ಮ ಆಡಳಿತ ಮಂಡಳಿ ಅವರಿಗೆ ಹಸ್ತಾಂತರಿಸಿದೆ. ಆಮೇಲೆ ಇವತ್ತಿನ ದಿನ ಅವರು ಮುಂಬೈಯಲ್ಲಿದ್ದಾರೆ. ಮುಂಬೈಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮೊದಲೇ ನಿಗದಿಯಾದ ಕಾರ್ಯಕ್ರಮ. ಕಟೀಲು ಮೇಳಕ್ಕೆ ಬರ್ತಾರೆ ಅವರು ಹೌದು ಅಂತಾದ್ರೆ ಇವತ್ತು ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅವರಿಗೂ ಇವತ್ತು ಕಟೀಲು ಮೇಳಕ್ಕೆ ಈ ವರ್ಷ ಬರುವುದಿಲ್ಲ ಎನ್ನುವಂಥದ್ದು ಗೊತ್ತುಂಟು. ಮತ್ತೆ ಹಾಗಿದ್ರು ಅವರೊಂದು ರೀತಿಯಾದಂತಹ ಸೀನ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ ಅಷ್ಟೇ. ಅಂದ್ರೆ ಇವತ್ತು ಯಾವುದೊಂದು ಪೂರ್ವ ನಿರ್ಧರಿತ ಕಾರ್ಯಕ್ರಮ ಇದೆ ಅಂತಿದ್ರ ತಾವು? ಹೌದು, ಮೇಳದಲ್ಲಿರುವಾಗ ಹೋಗ್ಲಿಕ್ಕಿಲ್ಲಲ್ಲ. ಮೇಳದ ಸಂಚಾಲಕರ ಅನುಮತಿ ಪಡ್ಕೊಂಡು ಅವ್ರು ರಜೆ ಹಾಕ್ಬೇಕು. ಅಂದ್ರೆ ಅದು ಯಾವುದೇ ಮಾಡಿ ಹೋಗಿದ್ದಾರೆ ಹೇಳಿದ್ರೆ ಏನರ್ಥ ಹೇಳಿದ್ರೆ ಅವ್ರ ಮೇಳದಲ್ಲಿ ಇಲ್ಲ ಎನ್ನುವುದು ಅವರಿಗೆ ಗೊತ್ತಿದೆ. ಅವರು ಈ ರೀತಿಯಾಗಿ ಎಲ್ಲ ಅವರದ್ದಾದಂತಹ ಅಭಿಮಾನಿಗಳು ಯಕ್ಷಗಾನದ ಬಗ್ಗೆ ಇರತಕ್ಕಂತಹ ಗೌರವಗಳ ಅನುಕಂಪವನ್ನು ಪಡೆಯುವುದಕ್ಕೋಸ್ಕರವಾಗಿ ಅವರು ಕೂತು ಯುದ್ಧಾಗಿ ಮಾಡಿದ್ದಾರೆ. ಆ ಮಾಡುವಾಗಲೂ ಪುತ್ತೂರು ರಮೇಶ್ ಶೆಟ್ಟರಿಗೆ ಒಂದು ಲೆಕ್ಕದಲ್ಲಿ ಮಾಡಿದ ಅವಮಾನ. ಪುತ್ತೂರು ರಮೇಶ್ ಭಟ್ರಿಗೆ ಅವರು ಬಂದು 2 ಪದ್ಯ ಆದದ್ದು ಮಾತ್ರ. ಇವ್ರು ಯಾಕೆ ಬಂದಿದ್ದಾರೆ? ಅಲ್ಲ, 12:30 ಹೊತ್ತಿಗೆ ಬಂದ್ರಿ ಅಂತ ಅವರು ಬಂದ್ರು ಅಂತ ತಾವು ಅವ್ರು ಬಂದಿರ್ಬೋದು. ರಂಗಸ್ಥಳಕ್ಕೆ ಬರುವಾಗ ಬರೀ 2 ಪದ್ಯ ಪುತ್ತೂರು ರಮೇಶ್ ಭಟ್ರು ಹೇಳಿದ್ರು. 2 ಪದ್ಯ ನೇರ ಬಂದ್ರು. ಇವರು ನೇರ ಬಂದ್ಬಿಟ್ರು. ಹಾಗೆ ಮಾಡ್ಲಿಕ್ಕಿಲ್ಲ. ಅವರಿಗೆ ಮಾಡಿದ ಅವಮಾನ ಅಲ್ಲ ಅವರನ್ನು ಎಬ್ಬಿಸಿದ್ದು ಹೇಳಿದ್ರೆ. ಬಟ್ ಆ ಅರ್ಥವನ್ನು ನಾವು ತಗೊಳ್ಬೋದಲ್ಲ. ಬಟ್ ಪೇಟ ತೊಟ್ಕೊಂಡು ಬಂದಿದ್ದಾರೆ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ, ಪೇಟ ತೊಟ್ಕೊಂಡು ಬಂದಿದ್ರು. ಪೇಟ ತೊಟ್ಕೊಂಡು ನಮ್ಮ ಕಡಿನಲ್ಲಿ ಬರಲೇಬೇಕು. ರಂಗಸ್ಥಳದಲ್ಲಿ ಅವರು ಯಾರಾದ್ರೂ ಹೆಮ್ಮೇಳ ಭಾಗವತರು ಇರಬೇಕಾದ್ರೆ ನಮ್ಮ ಪರಂಪರೆಯಲ್ಲೇ ಇರಬೇಕೆನ್ನುವಂತಹ ನಿಯಮ ಇದ್ದದ್ರಿಂದ ಪೇಟವನ್ನು ಕಡ್ಡಾಯಗೊಳಿಸಲಾಗಿದೆ. ಅಂದ್ರೆ ಅದು ಎಲ್ಲಿ ಬಂದು ಹಾಕೊಂಡ್ರು ಅಂದ್ರೆ ಚೌಕಿ ಹತ್ರ ಬಂದಿಲ್ವಾ? ಅದು ಗೊತ್ತಿಲ್ಲ. ಅದ್ರಲ್ಲಿ ಎಲ್ಲಿ ಹಾಕುವುದು ಅವರ ಇದರಲ್ಲಿ ಇರ್ತದೆ, ಚೀಲದಲ್ಲಿ ಇರ್ತದೆ. ಯಾವ ಜಾಗದಲ್ಲಿ ಹಾಕೊಳ್ಬಹುದು. ಅದಕ್ಕೆ ಅದನ್ನು ಮೇಳದಿಂದ ಪೇಟ ಸಪ್ಲೈ ಮಾಡಿ ಮೇಳದಿಂದ ಕೊಡುವುದು ಸೀರೆ. ಸಂಪ್ರದಾಯ ಪ್ರಕಾರ ಹೆಚ್ಚು ಮಾತಾಡಿದ್ರೆ ಸೀರೆಯನ್ನೇ ಹಾಕಿಕೊಂಡು ಬರ್ಬೇಕು ಅವರು. ಆ ದಿವಸ ಮೊದಲೆಲ್ಲ ಹೇಗೆ ಹೇಳಿದ ಕ್ರಮ ಮಾಡಿದ್ರೆ, ನಾವು ಕೊಡುವ ಸೀರೆ ಏನುಂಟು 1 ವರ್ಷಗಳ ಕಾಲಕ್ಕೆ ಭಾಗವತರು ಇವತ್ತೆಲ್ಲ ಹೆಮ್ಮೇಳ ಕಲಾವಿದರಿಗೆ ತಲೆಗೆ ಮುಂಡಾಸು ಕಟ್ಲಿಕ್ಕೆ ಇರುವಂತದ್ದು. ಪೇಟ ಇರುವ ಕ್ರಮ ಇರಲಿಲ್ಲ, ಅದಕ್ಕೆ ಕೊಡುವಂತದ್ದು ಸೀರೆ. ಈಗ ರೆಡಿಮೇಡ್ ಪೇಟ ಅಂತ ಹಾಕಿದ್ರೆ ಅವರ ಪರ್ಸಲ್ಲಿ ಅವರು ಸ್ವಂತ ಹಿಡ್ಕೊಂಡ್ ಬರ್ತಾರೆ. ನಾವು ಮೇಳದಿಂದ ಸಪ್ಲೈ ಮಾಡೋದಿಲ್ಲ. ಅಂದ್ರೆ ಕೊನೆಯದಾಗಿ ಅಸರಣ್ಣನವರೇ, ನಾವು ಒಂದು ಗಮನಿಸ್ತಾ ಇದೀವಿ ಅಂತಂದ್ರೆ, ಒಂದಿಷ್ಟು ಯುವಕರು ಮಾತಾಡ್ತಿರ್ಬೇಕಾದ್ರೆ ನಿನ್ನೆ ಹೇಳ್ತಾ ಇದ್ರು ಅಂತಂದ್ರೆ, ಕಟೀಲು ಮೇಳದ ಯಕ್ಷಗಾನ ನೋಡ್ಬೇಕು ಅಂತ ಅನಿಸಿದ್ದು ಪಟ್ಲ ಸತೀಶ್ ಶೆಟ್ಟಿ ಅವರು ಬಂದ ಮೇಲೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸೆಲೆಬ್ರಿಟಿ ಟಚ್ ಕೊಟ್ಟಿರುವಂತವರು ಆಗಿರ್ಬೇಕಾದ್ರೆ ಈ ರೀತಿಯಾದಂತ ಒಂದ್ ಕಡೆಯಲ್ಲಿ ವಿವಾದ, ಮುಂದಿನ ಯಾವ ಸ್ಟೆಪ್ ಏನು ಅಂತ ಕಟೀಲು ಮೇಳದ್ದು? ಕಟೀಲು ಮೇಳದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕಟೀಲು ಮೇಳದ ಶಿಸ್ತಿಗೆ ಬದ್ಧನಾಗಿರ್ಬೇಕು. ಎಷ್ಟು ದೊಡ್ಡ ವ್ಯಕ್ತಿ ಆಗ್ಲಿ, ಎಷ್ಟು ಸಣ್ಣ ವ್ಯಕ್ತಿ ಆಗ್ಲಿ. ಮತ್ತೆ ಯಕ್ಷಗಾನ ಎನ್ನುವಂತಹ ಪ್ರೀತಿ ಮಾಡುವವನಿಗೆ ಎಲ್ಲರಿಗೂ ಸಹ ಎಲ್ಲ ಕಲಾವಿದರು ಇಷ್ಟ ಆಗ್ತಾರೆ, ಅದು ವಿಷಯ ಬೇರೆ. ಎಷ್ಟು ದೊಡ್ಡ ಕಲಾವಿದನಾದ್ರೂ ಸಹ ಆ ಮೇಳಕ್ಕೆ ಬರ್ತಾನಾದ್ರೆ ಮೇಳದ ಶಿಸ್ತಿಗೆ ಸರಿಯಾಗಿರ್ಬೇಕು. ಮೇಳಕ್ಕೆ ಬರುದಿಲ್ಲ, ಅವನ ಶಿಸ್ತಿಗೆ ಸರಿಯಾಗಿ ಇರ್ತಾನೆ ಹೇಳಿದ್ರೆ ಅದಕ್ಕೆ ಒಪ್ಪುವಂತಹ ವ್ಯವಸ್ಥೆಗೆ ಅವರು ಹೋಗ್ತಾ ಇರ್ಬೇಕು. ಮೇಳದ ಶಿಸ್ತು ಅಂತ ಉಂಟು. ಮೇಳದ ಶಿಸ್ತಿಗೆ ಮೇಳಕ್ಕೆ ಸರಿಯಾಗಿದ್ರೆ ಮಾತ್ರ ಅವನಿಗೆ ಎಷ್ಟು ದೊಡ್ಡ ಕಲಾವಿದ ಆದ್ರೆ ಅವಕಾಶ. ಈಗ ಎಷ್ಟು ದೊಡ್ಡ ನಾವು
ಇದು ಕ್ರಿಕೆಟ್ ಇವರು ಸಹ ತೆಂಡೂಲ್ಕರ್ಗೂ ಸಹ ಫೈನ್ ಹಾಕಿದಿಲ್ವಾ? ಎಸ್ 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 ಖಂಡಿತ. ಹಾಗಾಗಿ ತೆಂಡೂಲ್ಕರ್ ಇರ್ಲಿ ಅಥವಾ ಇನ್ನೊಬ್ಬ ಯುವರಾಜ್ ಸಿಂಗ್ ಇರ್ಲಿ, ಅವ ತಪ್ಪು ಮಾಡಿದ್ರೆ ಅವನಿಗೆ ಅಲ್ಲಿ ಮ್ಯಾಚ್ ರೆಫರಿ ಫೈನ್ ಹಾಕ್ತಾನೆ, ಹೌದಾ? ಎಸ್ ಖಂಡಿತ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮದ ಶಿಸ್ತು ಅಂತ ಉಂಟು, ಅದಕ್ಕೆ ಒಗ್ಗುವುದಾದ್ರೆ ಮಾತ್ರ ಅವ ಬರಬೇಕು. ಇವಾಗ ಅಭಿಮಾನಿಗಳದೆಲ್ಲ ಒಂದು ಈಗ ಯಾವ ಅಭಿಮಾನಿಗಳು ಇದ್ರು ಸಹ ಅಭಿಮಾನಿಗಳು ನಾನು ಕರೋಣ ಅದನ್ನ ನಾನು ವಿರೋಧ ಮಾಡೋದಿಲ್ಲ. ಅಭಿಮಾನಿಗಳು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ನಮ್ಮಲ್ಲಿ ಯಾವುದೇ ವಿಚಾರಗಳ ಬಗ್ಗೆ ಹೌದು ಅಲ್ವೋ ಅಂತ ತಿಳ್ಕೊಳ್ಳದೆ ಆ ರೀತಿ ಭಾವನೆಯನ್ನು ಜನರಿಗೆ ಮುಟ್ಟುವ ಹಾಗೆ ಮಾಡಬಾರ್ದು. ಭಕ್ತರ ಭಾವನೆಗೆ ಘಾಸಿ ಆಗ್ತದೆ. ಅಂತಹ ಒಂದು ಚಟುವಟಿಕೆ ನಡೆಯದಂತೆ ನೋಡಿಕೊಳ್ಳುವಂತಹದ್ದು ಮಾಧ್ಯಮದವರದ್ದು ಮತ್ತು ಸೋಷಿಯಲ್ ಮೀಡಿಯಾಗಳು ಮತ್ತು ಎಲ್ಲ ಅಭಿಮಾನಿಗಳ ಕರ್ತವ್ಯ ಅಂತ ನಾನು ಅವರಲ್ಲಿ ಅದನ್ನು ಹೇಳ್ತಾ ವಿನಮ್ರವಾಗಿ ಅವನಲ್ಲಿ ವಿನಂತಿಸ್ತಾ ಇದ್ದೆ. ಖಂಡಿತ ಖಂಡಿತ. ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಅಭಿಮಾನಿಗಳು ವಾಪಸ್ ಕರೆಸ್ಕೋಬೇಕು ಅಂತ ಅಂತಿದ್ದಾರೆ. ಏನಾದ್ರು ಅದ್ರ ಬಗ್ಗೆ ಏನಾದ್ರು ಅಲ್ಲ, ಅದು ಇಷ್ಟೊಳಗೆ ನಿರ್ಣಯಕ್ಕೆ ನಾವು ಬರ್ಲಿಲ್ಲ. ಯಾಕಂದ್ರೆ ಅದು ಪಟ್ಲ ಸತೀಶ್ ಶೆಟ್ರು ನೇರವಾಗಿ ಅದರ ಸಂಚಾಲಕರಾದಂತಹ ದೇವಿಪ್ರಸಾದ್ ಶೆಟ್ಟರಲ್ಲಿ ಮಾತಾಡಬೇಕು. ಮಾತಾಡಿದ ಮೇಲೆ ಅಲ್ಲಿ ಯಾವ್ದಾದ್ರು ಒಮ್ಮತಗಳು ಬಂದ್ರೆ ಆಮೇಲೆ ಅವರ ಆಡಳಿತ ಮಂಡಳಿಗೆ ಅದನ್ನು ವರದಿ ಮಾಡಬೇಕು. ಅದೆಲ್ಲ ಆದ್ಮೇಲೆ ಆಗುವಂತಹ ನಿರ್ಣಯದ ವಿಚಾರಗಳು. ಈಗ ಅದನ್ನ ಈ ರೀತಿಯಾಗಿ ಈಗೇನು ಹೇಳುವಂತಹ ವಿಚಾರದಲ್ಲಿ ಈಗ ಅಟ್ ಪ್ರೆಸೆಂಟ್ ವ್ಯವಸ್ಥೆ ನಡೆದ್ರೆ ಪಟ್ಲ ಸತೀಶ್ ಶೆಟ್ಟರನ್ನು ಈ ವರ್ಷ ಮೇಳಕ್ಕೆ ತಗೊಳ್ಳಿಲ್ಲ. ಓಕೆ 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 ಧನ್ಯವಾದ ಅಸರಣ್ಣನವರೇ ಇಷ್ಟೊತ್ತಿಗೆ ನಮ್ಮ ಜೊತೆ ಮಾತಾಡಿರೋದಕ್ಕೆ.